ಅಮ್ಮ ನಿಮ್ಮ ಹೆಸರೇನು? ನಮ್ಮ ಹೆಸರು ಶಿವಮ್ಮ ಅಂತ. ಶಿವಮ್ಮ ಅಂತ. ಏನು ಮಾಡ್ಕೊಂಡಿದ್ದೀರಿ? ನಮ್ಮ ಯಜಮಾನ್ರು 30 ವರ್ಷದಿಂದ ಗುರುಮಠದಲ್ಲೇ ಇದ್ದರು, ಸ್ವಾಮೀಜಿ ಆಗಿದ್ದರು. ನಮ್ಮ ಯಜಮಾನ್ರು ಗೃಹತಾಶ್ರಮ, ರಾಜಯೋಗ ಧರ್ಮ, ಎಲ್ರಿಗೂ ರಕ್ಷಣೆ ಮಾಡೋರು, ಎಷ್ಟೋ ಜನಕ್ಕೆ ಮದುವೆ ಮಾಡೋರು, ಯಾರು ತೀರ್ಕೊಂಡ್ರು ಸುಧಾ ಸಂಸ್ಕಾರಗಳೆಲ್ಲ ಮಾಡೋರು. ಇದು ಒಂಥರ ಧರ್ಮದಿಂದ ನಡ್ಕೊತಿದ್ರು ನಮ್ಮ ಯಜಮಾನ್ರು. ಇವಾಗ ಕಾಲವಾಗಿ 2 ವರ್ಷ ಆಯಿತು. ನೀವು ಇಷ್ಟೆಲ್ಲ ಆಶ್ರಮ ಎಲ್ಲ ನಡೆಸ್ಕೊಂಡು ಬರ್ತಿದ್ದೀರಿ. ಇದೇ ರೀತಿ ಅಲ್ಲಿ ಚಿತ್ರದುರ್ಗದಲ್ಲಿ ಮುರುಘಾಶ್ರೀಗಳು ಅಂತ ಒಬ್ರು ಇದ್ದಾರೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರ ಬಗ್ಗೆ ಹೇಳೋದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಅವರು ಕಾವಿ ಬಟ್ಟೆ ಕಣ್ಣಿ ರುದ್ರಾಕ್ಷಿ ಮಣಿಮಣಿ ಕಂಡರ ಹೆಣ್ಮಕ್ಳಿಗೆಲ್ಲ ನಾನೇ ದಣಿ ಅಂತ ತಿಳ್ಕೊಂಡು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ತಾವ್ರೆ. ಇಂಥ ಚಾಂಡಾಳ್ರಿಗೆ ಯಾಕೆ ಇವ್ರಿಗೆಲ್ಲ ಕಾವಿ ಬಟ್ಟೆ ಯಾಕೆ? ಆ ಪರಮಾತ್ಮನ್ನ ನಿಂದನೆ ಮಾಡೋಕ್ಕೋಸ್ಕರವಾಗಿ ಈ ಬಟ್ಟೆ ಹಾಕೊಂಡವ್ರೆ. ನಿಜವಾಗ್ಲೂ ಅವರು ಸ್ವಾಮೀಜಿ ಅಲ್ಲ, ಅವರು ಕಚ್ಚತ್ ನನ್ನ ಮಕ್ಕಳು. ವಾಕು ಕರ ಕಚ್ಚೆ 3 ಇಲ್ದಾನೆ ಇರೋರ್ಗೆ ಇವರು ಸ್ವಾಮೀಜಿ ತನ ಬೇಕಾಗಿಲ್ಲ. ಸೇರ್ಕೊಂಡು ಸಗಲಿಲಿ ಹೊಡಿಬೇಕು. ಯಾವ ಸಗಲಿಲಿ? ಕೆಟ್ಟ ಸಗಲಿಲಿ ಹೊಡಿಬೇಕು. ಹಸುನ ಸಗಲಿಲಿ ಹೊಡಿದ್ರೆ ಪವನ ಆಯ್ತಾರೆ. ಮನ್ಸರ ಸಗಲಿಲಿ ಹೊಡಿಬೇಕು ಅವ್ರಿಗೆ. ಇವರು ನಂಬಿ ನಾವು ಮಕ್ಕಳನ್ನೆಲ್ಲ ಹೆಂಗೆ ಕಳಿಸೋದು ಓದೋದಕ್ಕೆ ಮಾಡೋದಕ್ಕೆ? ಭಯ ಆಗೈತಲ್ಲಪ್ಪ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅವ್ರ ತಂದೆ ತಾಯಿಗೆ ಮಾನ ಹೊತ್ಕೊಂಡು ಹೆಂಗಿರೋದು ಅನ್ನೋ ಪರಿಸ್ಥಿತಿ ಬರುತ್ತಲ್ಲ. ಈ ಥರ ಹೆಣ್ಮಕ್ಳು ಮಖ ಕೊಟ್ಟು ಮಾತಾಡೋಕ್ಕಾಗಲ್ಲ. ಹೆಣ್ಮಕ್ಳ ಜೀವನ ಹಾಳಾಯ್ತದೆ, ಹೆಣ್ಮಕ್ಳು ಮಾನ ಮರ್ಯಾದೆ ಹೋಯ್ತದೆ. ಹೆಣ್ಮಕ್ಳು ಈ ಥರ ಮಾಡಿದ್ರೆ ಅವು ಏನು ತಿಳ್ಕೊಂಡಿರುತ್ತೋ ತಿಳ್ಕೊಂಡಿರಲ್ವ. ಇವರು ಏನಕ್ಕೋಸ್ಕರ ಇವರು ಸ್ವಾಮೀಜಿ ಆಗಿರ್ತಾರಪ್ಪ? ಹಾಂ, ದುಶ್ಚಟ ನನ್ನ ಮಕ್ಳು. ಇವರು ಮದುವೆ ಆಗ್ಬಿಟ್ಟು ಸಂಸಾರ ಕಟ್ಕೊಂಡು ಗೃಹತಾಶ್ರಮ ನಡೆಸಲಿ. ಮದುವೆ ಆಗಬೇಡ ಅಂತ ಯಾವ ಸ್ವಾಮೀಜಿಗೂ ಹೇಳಲ್ಲ. ಗೃಹತಾಶ್ರಮ ರಾಜಯೋಗ ಧರ್ಮ. ಇದು ಗೃಹತಾಶ್ರಮ ಅಂದರೆ ಸಂಸಾರದಲ್ಲಿ ಇದ್ಕೊಂಡು ಸನ್ಯಾಸಿ ಹೆಂಗಿರು, ಉಂಡಿದ್ರು ಉಪವಾಸ ಹೆಂಗಿರು ಅಂತ ಇದು ಈ ಗುರು ಧರ್ಮ ಇರೋದು. ಇವರು ಈ ಥರ ಕಾವಿ ಬಟ್ಟೆ ಹಾಕೊಂಡು ಈ ಥರ ಹೆಣ್ಮಕ್ಳು ಜೀವನ ಹಾಳು ಮಾಡೋದು, ಹೆಣ್ಮಕ್ಳು ನೇಷಿಕವಾಗ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋದು, ಇದು ಮೂರ್ಖತನಕನಪ್ಪ, ಮೂರ್ಖತನ. ಸರ್ಕಾರದಲ್ಲಿರೋರೆಲ್ಲರೂ ಇವ್ರ ಪರವಾಗಿ ನಿಂತ್ಬಿಟ್ರೆ ಜನಸಾಮಾನ್ಯರ ಕಥೆ ಏನು? ಮತ್ತು ಈ ಹೆಂಗೆ ಜನ ಇವ್ರನ್ನೆಲ್ಲ ಒಪ್ಕೊಳ್ಳೋದು? ಯಾವುದಪ್ಪ ಸರ್ಕಾರ ಸರಿಯಾಗಿದ್ದಿದ್ರೆ ಇವರು ಈ ಕೆಲಸ ಕಳೀತಿರ್ಲಿಲ್ಲ. ನಾವು ಯಾವತ್ತು ಮೂರ್ಖರಾಯ್ತೀವೋ ಅಂತ ತಿಳ್ಕೊಳ್ಳೋದು. ಯಾವ ಸರ್ಕಾರ? ಲಂಚ ಕೊಟ್ಕೊಡಕ್ಕೆ ಮಂಚಕ್ಕೆ ಏರ್ತಾ ಕೂತವ್ರೀಗ. ಯಾವ ಸರ್ಕಾರ? ಒಂದು ಹೆಣ್ಮಕ್ಳು ಕಷ್ಟ ಅಂತ ಹೇಳ್ಕೊಂಡು ಹೋದರೆ ಅವರು ರಕ್ಷಣೆ ಕೊಡ್ತಾರಾ ಸರ್ಕಾರ? ದುಡ್ಡು ಕೊಟ್ಟು ಕಡೆಗೆ ನಡೀತಾರೆ. ಸರಿ ಅಮ್ಮ, ನಿಮ್ಮ ಸಂಘಟನೆ ಹೆಸರೇನಮ್ಮ? ನಮ್ಮ ಸಂಘಟನೆ ನಾವೇನು ಸಂಘ ಏನು ಮಾಡಿಲ್ಲ. ಒಂದು ಗುರು ಧರ್ಮದಿಂದ ನಡೀತಾ ಇದ್ದೀವಿ. ಅಸ್ತು ಬಂದವ್ರಿಗೆ ಊಟ ಹಾಕಬೇಕು. ಶಿವಜೀವ ಜೊತೆಲೇ ಇರ್ತಾನೆ, ಗುಡಿಲಿರೋದಿಲ್ಲ. ಶಿವಜೀವ ಮಾನವನಲ್ಲೇ ಇರೋದು. ಶಿವನ ಪೂಜೆ ಮಾಡೋರು ಯಾರು? ಮಾನವರೇ. ಒಂದು ಕಲ್ಲು ಪ್ರತಿಷ್ಠಾಪನೆ ಮಾಡೋರು ಯಾರು? ಮಾನವರೇ. ಆ ಕಲ್ಲು ಪ್ರತಿಷ್ಠಾಪನೆ ಮಾಡೋದಕ್ಕೆ ಪೂಜೆ ಮಾಡೋದಕ್ಕಿಂತ ಒಬ್ಬರು ಮಾನವ್ರಿಗೆ ಅಸ್ತರಿಗೆ ಊಟ ಇಕ್ಕು. ಒಂದು ವಿದ್ಯೆ ಇಲ್ದೇ ಇರೋರು ವಿದ್ಯೆ ಕೊಡು. ಒಂದು ಕಷ್ಟದಲ್ಲಿ ಹುಷಾರಿಲ್ದೇ ಇರೋರಿಗೆ ಆಪ್ರೇಷನ್ ಮಾಡಿಸು. ನಾನು ಸುಮಾರು ಒಂದು 10-12 ಆಪ್ರೇಷನ್ ಮಾಡಿಸಿದ್ದೀನಿ ಕಣಪ್ಪ. ಕಣ್ಣು ಆಪ್ರೇಷನ್ ಮಾಡ್ತೀನಿ, ಕಾಲು ಮುರಿದೋಗಿರತ್ತೆ ಕಾಲು ಆಪ್ರೇಷನ್ ಮಾಡ್ತೀನಿ. ಜಯದೇವ ಆಸ್ಪತ್ರೆ ಗಂಟ್ಲು ಕರ್ಕೊಂಡೋಗಿ ನನ್ನ ಕೈಯಿಂದ ದುಡ್ಡು ಹಾಕಿ ಆಪ್ರೇಷನ್ ಮಾಡ್ತೀನಿ. 60,000 ಗಂಟೆ ಖರ್ಚು ಮಾಡಿ. ಆ ರೀತಿ ಧರ್ಮದಲ್ಲಿದ್ದರೆ ಇವರು ಗುರುಸ್ಥಾನಕ್ಕೆ ಅವಮಾನ ತರ್ತಾರಲ್ಲ ಇವರು. ನಾವು ಹೊಸಳ್ಳಿ ಗುರುಮಠ ನಮ್ಮ ಯಜಮಾನರು ನಡೆಸ್ತಿದ್ರು, ಸ್ವಾಮೀಜಿ ಆಗಿದ್ದರು. ಅವಂತೂ ಅವ್ರಿಗೆ 8 ಜಿಲ್ಲೆಯಲ್ಲೂ ಶಿಷ್ಯರಿದ್ದರು. 8 ಜಿಲ್ಲೆಯಲ್ಲೂ ಸುಧಾ ಶಿಷ್ಯರಿದ್ರು. ಇವತ್ತಿಗೂ 8 ಜಿಲ್ಲೆಯಲ್ಲೂ ಅವ್ರನ್ನ ಶ್ರದ್ಧಾಂಜಲಿ ಮಾಡಿದ್ರು. ಆ ಥರ ಇವ್ರು ಇರಬೇಕು ಸ್ವಾಮೀಜಿ ಆದವರು.